5 ಅಂಕಗಳಿಗೆ ಕೃಷ್ಣ ಕೊನೆಯ 3 ನಿಮಿಷಗಳ ಸಮಯ ಬಾಕಿ ಇದೆ. 6-5ರಲ್ಲಿ ಪಂದ್ಯ ಪ್ರಸ್ತುತ ಎ ಅಂಕಣದಲ್ಲಿ. ಇದು ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಂಚಲಕಟ್ಟೆ ಆಯೋಜನೆಗೊಳಿಸಿರುವ 38ನೇ ವರ್ಷದ ಪಂದ್ಯಾವಳಿ. ದಿವಂಗತ ಮುದ್ರೆಯ ಚೌಕ ವೇದಿಕೆ ಅಂಕಣಗಳಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿಯ ತಾರೆ ದಿವಂಗತ ಉದಯ್ ಚಾಟಾ ಅವರ ನೆನಪುಗಳನ್ನು ಮತ್ತೆ ಜನತೆಗೆ ಮಗನಿಗೆ ಅರ್ಪಿಸುವ ಅಮೋಘ ಕಾರ್ಯಕ್ರಮ. ಹೈಸ್ಕೂಲ್ ವಿಭಾಗದ ಬಾಲಕಿಯರ ತಂಡದ ಆಟಗಾರರ ಗಮನಕ್ಕೆ 2 ಗಂಟೆಗೆ ಸರಿಯಾಗಿ ಪ್ರಥಮ ಪಂದ್ಯದಲ್ಲಿ ಎಚ್.ಎಸ್. ಬಂಗಾಡಿ ವರ್ಸಸ್ ಮೊರಾರ್ಜಿ ಮಂಚಿನ, ಅದೇ ರೀತಿ 2ನೇ ಪಂದ್ಯದ ಇಂದಿರಾ ಗಾಂಧಿ ಪಂಚಾಡಿ ಗೋಲಿಗೇರಿ ಬರುತ್ತದೆ. 4 ತಂಡದ ಬಾಲಕಿಯರ ವಿಭಾಗದ ಆಟಗಾರರ ಗಮನಕ್ಕೆ ನಮಗೆ 2 ಗಂಟೆಗೆ ಸರಿಯಾಗಿ ಈ ಒಂದು ಪಂದ್ಯ ಪ್ರಾರಂಭವಾಗಲಿದೆ. 7-5 7-6 ಬೇಸಿ 7 ಮೊರಾರ್ಜಿ ಮಂಚಿನ 6. ಕೊನೆಯ ನಿಮಿಷಗಳ ಸಮಯದಲ್ಲಿ ಸ್ಪರ್ಧೆ. ಸ್ಪಷ್ಟತೆಯ ಮಾನಚಲನೆಗಳ ಮೂಲಕವಾಗಿ ಪಂದ್ಯದಲ್ಲಿ ಮರಣದ ಸೂಚನೆಗಳನ್ನು ನೀಡುತ್ತಿರುವ ಮೊರಾರ್ಜಿ ಮಂಚಿನ ವಿರುದ್ಧ ಬಿಸಿ ಮತ್ತು ಹೈಸ್ಕೂಲ್ ಬಾಲಕರ ಸ್ಪರ್ಧೆಯಲ್ಲಿ ಮತ್ತು ಮುಂದಿನ ಸ್ಪರ್ಧೆಯ ಒಂದು ತಂಡ ಒಳಾಂಗಣದಲ್ಲಿ ಇದೆ. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. 13-7ರಲ್ಲಿ ಸ್ಪರ್ಧೆ. 13-7 17-14 ಇದು ಜೊತೆಗಾಲದ ಪಂದ್ಯಗಳು. ಸೌರಾದಿ ಪಂದ್ಯದಲ್ಲಿ ಪ್ರತಿ ಪಂದ್ಯದಲ್ಲಿ ಕೂಡ ಹೈಸ್ಕೂಲ್ ವಿಭಾಗದ ಬಾಲಕಿಯರ ತಂಡ ಕೈಗೊಳ್ಳಿದ್ದೇನೆ. GHS ಬಂಗಾಡಿ 4 ತಂಡಗಳು ನಮ್ಮ 2 ಗಂಟೆಗೆ ಸರಿಯಾಗಿ ಒಕ್ಕಮತೆ ಎದುರಾಳಿ ತಂಡ ಇದೆ ಒಳಾಂಗಣದಲ್ಲಿ.
ಮುಂದಿನ ಸ್ಪರ್ಧೆಯಲ್ಲಿ 23ನೇ ಸ್ಪರ್ಧೆ ಪ್ರಗತಿ ಕಾಣಿಯೂರು ವಿವೇಕಾನಂದ ಮುಂಡಾಜ. ಎರಡು ತಂಡಗಳು ಒಳಾಂಗಣಕ್ಕೆ ಬಂದಿದೆ. ಪ್ರಗತಿ ಕಾಣಿಯೂರು ವಿವೇಕಾನಂದ ಮುಂಡಾಜ. ಮುಂದಿನ 23ನೇ ಸ್ಪರ್ಧೆಯ ತಂಡಗಳಿಗೆ ಕರೆಯಲು ಆದೇಶಿಸಲಾಗಿದೆ. ಮೊರಾರ್ಜಿ ವರ್ಗ ಎದುರಾಳಿ ಆಲಂಕಾರ ತಂಡಗಳು ಪ್ರಸ್ತುತ ಒಳಾಂಗಣದಲ್ಲಿ 21ನೇ last 2 minutes. ಮುಂದಿನ 23ನೇ ಸ್ಪರ್ಧೆಯ ತಂಡಗಳು ಕೂಡ ಧೂಪಾಡ